ಖಾಸಗಿ ರಂಗದ ಅಗ್ರಗಣ್ಯ ಬ್ಯಾಂಕ್ಗಳಲ್ಲಿ ಒಂದಾಗಿರುವ ಕರ್ನಾಟಕ ಬ್ಯಾಂಕಿನ ನೂತನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ನೇಮಕಗೊಂಡಿರುವ ರಾಘವೇಂದ್ರ ಎಸ್ ಭಟ್ ಅವರು ಇಂದು ಅಧಿಕಾರ ವಹಿಸಿಕೊಂಡರು. ಬಳಿಕ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿ 1981ರಲ್ಲಿ ಕ್ಲರ್ಕ್ ಆಗಿ ಈ ಬ್ಯಾಂಕ್ಗೆ ಸೇರ್ಪಡೆಗೊಂಡು ಚೀಫ್ ಜನರಲ್ ಮ್ಯಾನೇಜರ್ ಹುದ್ದೆಯ ತನಕ 38 ವರ್ಷಗಳ ಕಾಲ ವಿವಿಧ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿದ ತನಗೆ ಇದೀಗ ಬ್ಯಾಂಕಿನ ಎಂಡಿ ಮತ್ತು ಸಿಇಒ ಆಗಿ ಸೇವೆ ಸಲ್ಲಿಸುವಂತ ಅವಕಾಶ ದೊರೆತಿರುವುದು ನನ್ನ ವೃತ್ತಿ ಬದುಕಿನ ಮಹತ್ವದ ಘಟ್ಟ. ಈ ಬಗ್ಗೆ ಅತೀವ ಸಂತೋಷ ಮತ್ತು ಹೆಮ್ಮೆ ಇದೆ ಎಂದು ತಿಳಿಸಿದರು. 1924ರಲ್ಲಿ ಸ್ಥಾಪನೆಗೊಂಡ ಬ್ಯಾಂಕ್ 101 ವರ್ಷಗಳ ಶ್ರೀಮಂತ ಇತಿಹಾಸ ಮತ್ತು ಭದ್ರ ಬುನಾದಿಯನ್ನು ಹೊಂದಿದೆ. ಬ್ಯಾಂಕ್ ನಿರಂತರವಾಗಿ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದ್ದು ಸತತವಾಗಿ ಲಾಭ ಗಳಿಸುತ್ತಲೇ ಬಂದಿದೆ ಹಾಗೂ ಪ್ರತಿ ವರ್ಷ ಷೇರುದಾರರಿಗೆ ಡಿವಿಡೆಂಡ್ ವಿತರಿಸುತ್ತಾ ಬಂದಿದೆ. ಬ್ಯಾಂಕಿನ ಆರ್ಥಿಕ ಸ್ಥಿತಿ ಭದ್ರವಾಗಿದ್ದು ಬಲಿಷ್ಠವಾಗಿದೆ. ಗ್ರಾಹಕರಿಗೆ ಯಾವುದೇ ಭಯ ಅಥವಾ ಆತಂಕ ಬೇಡ, ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಡುವುದು ಬೇಡ ಎಂದರು. ಈ ಸಂದರ್ಭ ನಮ್ಮ ಕುಡ್ಲ ವಾಹಿನಿ ನಿರ್ದೇಶಕ ಲೀಲಾಕ್ಷ ಬಿ ಕರ್ಕೇರ್ ಅವರು ಬ್ಯಾಂಕಿನ ನೂತನ ಎಂಡಿ ಮತ್ತು ಸಿಇಒ ರಾಘವೇಂದ್ರ ಎಸ್ ಭಟ್ ಅವರಿಗೆ ಶುಭ ಹಾರೈಸಿದರು. ನಾನಿಂದು ಅಧಿಕಾರ ವಹಿಸಿಕೊಂಡಿದ್ದೇನೆ. ಸುಮಾರು ಗ್ಯಾಪಿನ ನಂತರ ಬಂದಿದ್ದೇನೆ. ಒಂದು ಹೊಸದಾಗಿ ಜಾಯ್ನ್ ಆದ ಹಾಗೆ ಆಗಿದೆ. ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿದೆ. ಇನ್ನೂ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಇವತ್ತೇ ಕಾರ್ಯ ತತ್ಪರನಾದ್ದರಿಂದ ಇನ್ನೂ ಜರ್ನಿ ಸ್ಟಾರ್ಟ್ ಮಾಡಬೇಕಂತ ಎಂದುಕೊಂಡಿದ್ದೇನೆ. ಸಮಾಜ ಸೇವೆಗೆ ನನ್ನ ಒಂದು ಕೈಯಲ್ಲಿ ಏನು ಆಗ್ತದೆ ಅದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಈ ಎಲ್ಲ ದೃಷ್ಟಿಯಿಂದ ನಾನು ಪ್ರಪ್ರಥಮವಾಗಿ ನಮ್ಮ ಆಡಳಿತ ಮಂಡಳಿ ಚೇರ್ಮನ್ ಆ್ಯಂಡ್ ದ ಡೈರೆಕ್ಟರ್ಸ್ ಅವರಿಗೆ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ರೆಗ್ಯುಲೇಟರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನನ್ನ ಹೆಸರನ್ನು ಅಪ್ರೂವ್ ಮಾಡಿದ್ದಕ್ಕೆ ಅವರಿಗೂ ನಾನು ಋಣಿಯಾಗಿದ್ದೇನೆ. ನನ್ನ ಕೈಯಲ್ಲಿ ಆದಂತಹ ಸಮಾಜಮುಖಿ ಸೇವೆಯನ್ನು ಮಾಡಿಕೊಂಡು ಮುಂದುವರಿಸಬೇಕಂತ ಹೇಳಿಕೊಂಡು ಒಂದು ಡಿಸೈಡ್ ಮಾಡಿ ಅಧಿಕಾರ ವಹಿಸಿಕೊಂಡಿದೆ. ಕರ್ನಾಟಕ ಬ್ಯಾಂಕ್ ಈಗಾಗಲೇ ಸುಮಾರು ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ಈ ಆಡಿಟೆಡ್ ರಿಸಲ್ಟ್ಸ್ ಎಲ್ಲ ಪಬ್ಲಿಷ್ ಆಗಿದೆ ಮಾರ್ಚಿದ್ದು. ಇದೆಲ್ಲ ಇರೋದ್ರಿಂದ ಕೆಳಗೆ ನಮ್ಮದೊಂದು ಶಟ್ ಪೀರಿಯಡ್ ಅಂತ ಏನು ಹೇಳ್ತೇವೆ ಆ ವಿಷಯ ಸ್ಟ್ಯಾಟಿಸ್ಟಿಕ್ ನಾನೀಗ ಏನೂ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಒಂದು ಅಭಯಹಸ್ತ ನಮ್ಮ ಮೇಲೆ ಇರಲಿ, ಮಾಧ್ಯಮ ಮಿತ್ರರು ನಮಗೆ ಇನ್ನೂ ಕೈಲಾದ ಸೇವೆ ಮಾಡುವಂಥ ಅಧಿಕಾರ ಒಂದು ವ್ಯವಸ್ಥೆ ಇರಲಿ, ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಸೌಭಾಗ್ಯ ಇರಲಿ ಅಂತ ಹೇಳ್ತಾ, ನಾನು 38 ವರ್ಷಗಳ ಸುದೀರ್ಘ ಪ್ರಯಾಣದಲ್ಲಿ ನೋಡ್ಕೊಂಡು ಬಂದ ಹಾಗೆ ಇವತ್ತಿಗೆ ಕೂಡ ನಮ್ಮ ಗ್ರಾಹಕರಿಗಿರ್ಬೋದು, ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದೆ, ನಿಮಗೂ ನಾನು ಹೇಳ್ತಾ ಇದ್ದೇನೆ, ಬ್ಯಾಂಕಿನ ಫಂಡಮೆಂಟಲ್ಸ್ ಆರ್ ವೆರಿ ವೆರಿ ಸ್ಟ್ರಾಂಗ್. ಯಾವುದೇ ರೀತಿಯ ಭಯ ಪಡುವುದು ಅಥವಾ ಏನಾದರೂ ಸಂಶಯ ಪಡುವಂಥ ಒಂದು ಯಾವುದೇ ಕಾರಣಕ್ಕೂ ಇಲ್ಲ. ನಾವು ಏನು ಹೇಳ್ತೇವೆ ಹೇಳಿದರೆ ಬೇರೆ ಬೇರೆ ರೇಷ್ಯೋಗಳಿದ್ದಾವೆ. ಅದರಲ್ಲಿ ಕ್ಯಾಪಿಟಲ್ ಎಡೆಕ್ವಸಿ ರೇಷ್ಯೋ ಅಂತ ಹೇಳಿ ಇದೆ. ಅದು ಮಾರ್ಚಿನಲ್ಲಿ ಪಬ್ಲಿಷ್ ಆಗಿದೆ. ನಾನು ಈಗ ಯಾವ ನಂಬರೂ ಮಾತಾಡೋದಿಲ್ಲ, ಪಬ್ಲಿಷ್ ಆಗಿದೆ, ವೆಬ್ಸೈಟ್ನಲ್ಲಿ ಸಿಗ್ತದೆ. ಅದು ಎಲ್ಲ ನಮ್ಮ ಏನು ಮಿತಿ ಹೇರಿದೆ ಆ ಮಿತಿಗಿಂತ ಅದಕ್ಕಿಂತಲೂ ಜಾಸ್ತಿ ಆಗಿದೆ. ಆದ್ದರಿಂದ ನೆಗೆಟಿವ್ ಪಬ್ಲಿಸಿಟಿ ಇರ್ಬೋದು ಅಥವಾ ಯಾವ ರೀಸನ್ನಿಂದ ಬಂತು ಗೊತ್ತಿಲ್ಲ, ಯಾವುದೇ ಇದ್ದರೂ ಯಾವ ರೀತಿಯ ಭಯಪಡೋ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಬಯಸ್ತೇನೆ.